कर्पूरारुणविग्रहां त्रिनयनां माणिक्यमौलिस्फुरात् तारानायकशेखरां स्मितमुखीम् अपीनवक्षोरुहां ध्यायेत् परामाम्बिकाम्. ಚಿಕ್ಕ ಮಕ್ಕಳಿಗೆ ಇನ್ನೂ ಹೆದರ್ತಿದ್ಯಲ್ಲ ಈ ಪಟಾಕಿ ಸೌಂಡಿಗೆ. ಪಟಾಕಿ ಅಂದ್ರೆ ಭಯ ಅಂತ ಗೊತ್ತಿಲ್ವಾ ನಿಮ್ಗೆ? ಮತ್ತೆ ಯಾಕೆ ನನ್ನ ತಮಾಷೆ ಮಾಡ್ತಾ ಇದ್ದೀರಾ? ಪಟಾಕಿ ಅಂದ್ರೆ ನಿನಗೆ ಎಷ್ಟು ಧೈರ್ಯ ಉಂಟು ಅಂತ ಮದುವೆಯ ಫಸ್ಟ್ ದೀಪಾವಳಿಗೆ ಗೊತ್ತಾಗಿದೆ ನನಗೆ. ಯಾಕೆ ಈಗ ಮೊದ್ಲಿಂದೆಲ್ಲ ನೆನಪು ಮಾಡ್ತಾ ಇದ್ದೀರಾ? ನನ್ನನ್ನು ತಮಾಷೆ ಮಾಡೋದೇ ಆಯ್ತು ನಿಮ್ಗೆ ಯಾವಾಗಲೂ. ಹೋಗು, ನಿನಗೆ ಮೊದ್ಲಿನ ಆ ಮದುವೆ ಆದ ಹೊಸತರಲ್ಲಿರುವ ಹಾಗೇ ನಾಚಿಕೆ ಇನ್ನೂ ಹೋಗ್ಲಿಲ್ಲಲ್ಲ. ನೀವೇನ್ ಕಮ್ಮಿ. ಅವತ್ತು ನನ್ನ ಪಕ್ಕದಲ್ಲಿ ಬಂದು ಪಟಾಕಿ ಹೊಡ್ಸಿದ್ರಿ, ನಾನು ಎಷ್ಟು ಹತ್ತಿದ್ದೆ ಅವತ್ತು. ಆಮೇಲೇನೋ ನಿಲ್ಸ್ಬಿಟ್ರಿ ನೀವು ಪಟಾಕಿ ತರುವುದನ್ನೇ. ಓ ಅದೌದು, ನಮ್ಮ ಮಂಜು ದೊಡ್ಡವನಾಗುವವರೆಗೆ ನಾನು ಪಟಾಕಿ ತಂದಿದ್ನಾ? ನಿಮ್ ಹಾಗೇನೆ ಮಂಜುಗೂ ಪಟಾಕಿ ಅಂದ್ರೆ ತುಂಬಾ ಇಷ್ಟ. ನನ್ನ ಹತ್ರನೇ ನಿಂತ್ಕೊಂಡು ನಕ್ಷತ್ರ ಗಡ್ಡೆ ಉರಿಸ್ತಿದ್ದ. ಎಷ್ಟಾದ್ರೂ ಮಂಜು ನನ್ನ ಮಗ ಅಲ್ವಾ, ಅವನಿಗೋಸ್ಕರ ನೀನು ಪಟಾಕಿ ಮೇಲೆ ಭಯ ಬಿಟ್ಟಿದ್ದೆ ಅಲ್ಲ, ನಕ್ಷತ್ರ ಗಡ್ಡೆ ಎಲ್ಲ ಹಚ್ಚುತ್ತಾ ಇದ್ದೆ. ಮಕ್ಕಳು ಎಷ್ಟು ಬೇಗ ನಮ್ಮ ಲೈಫನ್ನು ಚೇಂಜ್ ಮಾಡ್ತಾರಲ್ವಾ, ಅವನಿಗೋಸ್ಕರ ನಾನು ಭಯ ಬಿಟ್ಟಿದ್ದೆ. ನಕ್ಷತ್ರ ಕಡ್ಡಿ ಉರಿಸ್ಲಿಕ್ಕೆ ಪ್ರಯತ್ನನೂ ಮಾಡ್ತಿದ್ದೆ. ಅವನ ಕಣ್ಣಲ್ಲಿ ಎಷ್ಟೊಂದು ಖುಷಿ ಕಾಣ್ತಿತ್ತು. ಅದಕ್ಕೋಸ್ಕರ ಆದ್ರೂ ಮತ್ತೆ ಮತ್ತೆ ದೀಪಾವಳಿ ಬರ್ಲಿ ಅಂತ ಆಶಿಸ್ತಿದ್ದೆ. ಆದ್ರೆ ಈಗ ಯಾಕೆ ದೀಪಾವಳಿ ಮತ್ತೆ ಮತ್ತೆ ಬರ್ತದ ಅಂತ ಅನಿಸ್ತಾ ಇದೆ. ಎಷ್ಟು ಸಮಯ ಆಯ್ತು ಅವ್ನು ದೀಪಾವಳಿಗೆ ಬಾರದೆ. ಮಂಜುಗೂ ದೀಪಾವಳಿಗೆ ಬರ್ಲಿಕ್ಕೆ ಅವನು ಸಹ ದೂರವೇ ಇದ್ದಾನಲ್ಲ. ನೋಡೋಣ, ರಜೆ ಸಿಕ್ಕಿದ್ರೆ ಖಂಡಿತ ಬರ್ತೇನೆ ಅಂತ ಹೇಳಿದಾನೆ. ಬರ್ಬೋದು, ಈ ಸಲ ಬರ್ಬೋದು. ಹೋದ ವರ್ಷನೂ ದೀಪಾವಳಿಗೆ ಬರ್ತೇನೆ ಅಂದಿದ್ದ, ಬರ್ಲಿಲ್ಲ. ಅವನಿಗೂ ಅವನ ಕೆಲಸ ಮುಖ್ಯ ತಾನೆ, ಆದ್ರೂ ಮನ್ಸು ಕೇಳಲ್ಲ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತಿ? ಈ ಸಲ ಖಂಡಿತ ಬಂದೇ ಬರ್ತಾನೆ. ಮನೆಗೆ ಭಾಗ್ಯಲಕ್ಷ್ಮಿ ಬರುವ ಹೊತ್ತಿಗೆ ಈ ವಿಜಯಲಕ್ಷ್ಮಿಗೆ ಯಾಕೆ ಇಷ್ಟ ಬೇಗ? ವಯಸ್ಸಾದ್ರೂ ಕೀಟಲ್ ಮಾಡೋದೇನ್ ಬಿಟ್ಟಿಲ್ಲ ನೀವು. ವಯಸ್ಸಿಗೂ ಕೀಟ್ಲಿಗೂ ಏನ್ ಸಂಬಂಧ? ಹಾ, ಈ ದೀಪಾವಳಿಗಾಗಿ ನಿನ್ಗೆ ಏನೋ ತಂದಿದ್ದೀನಿ ನಾನು. ಏನ್ ತಂದಿದ್ದೀರಿ? ಬಾ ತೋರಿಸ್ತೀನಿ. ನೋಡು, ಈ ಸಲದ ದೀಪಾವಳಿಗೆ ನಮ್ಮ ಪಕ್ಕದ ಮನೆ ಮಕ್ಕಳನ್ನೆಲ್ಲ ಕರೆದಿದ್ದೀನಿ. ನೋಡು, ಎಲ್ಲ ಬಂದಿದ್ದಾರೆ. ನೋಡು, ನಿನಗೊಂದು ಗಿಫ್ಟು ಕೊಡ್ತೀನಿ ಈಗ. ನೋಡು, ಇದು ನಕ್ಷತ್ರ ಕಡ್ಡಿ. ಇವತ್ತು ನೀನು ಹಚ್ಚಲೇಬೇಕಿದು. ಇಲ್ಲ ಇಲ್ಲ, ನಾನು ಹಚ್ಚಿಲ್ಲ. ಇಲ್ಲ, ಹಚ್ಚಲೇಬೇಕು. ಮಂಜು, ರಮ್ಯಾ,